ಎಸ್, ಉಡುಪಿಯಲ್ಲೂ ಕೂಡ ಕೊರೋನಾ ಮಹಾಸ್ಫೋಟವಾಗಿದೆ. ಇವತ್ತು ಬರೋಬ್ಬರಿ 25 ಮಂದಿ ಉಡುಪಿ ಜಿಲ್ಲೆಯಲ್ಲಿ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ನಾವು ನೋಡಬಹುದು. ಈ ಪೈಕಿ ಅತ್ಯಂತ ಬೇಸರದ ವಿಚಾರ ಅಂತ ಹೇಳಿದ್ರೆ 15 ಮಂದಿ ಕಂದಮ್ಮಗಳು ಕೂಡ ಕೋವಿಡ್-19 ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂಥದ್ದು. ಮುಂಬೈನಿಂದ ಬಂದಿರುವಂತಹ 21 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಅಂದ್ರೆ ಎಲ್ಲರೂ ಕೂಡ ಕ್ವಾರಂಟೈನ್ ನಲ್ಲಿ ಇದ್ದವರು ಅನ್ನುವಂತ ಒಂದು ಸಮಾಧಾನಕರ ವಿಚಾರವನ್ನ ನಾವು ಇಲ್ಲಿ ಗಮನಿಸಬಹುದು. ಅಂದ್ರೆ ಯಾರು ಕೂಡ ನೇರವಾಗಿ ಮನೆಯವರು ಅಥವಾ ಇತರ ಸಾರ್ವಜನಿಕರ ಸಂಪರ್ಕಕ್ಕೆ ಬಂದಿರಲಿಲ್ಲ. ಹೊರ ರಾಜ್ಯಗಳಿಂದ ಬಂದವರನ್ನ ನೇರವಾಗಿ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿರುವಂತಹ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಅವರನ್ನ ಕ್ವಾರಂಟೈನ್ಗೆ ಒಳಪಡಿಸಿರುವಂತಹ ಪ್ರಕ್ರಿಯೆಗಳಾಗಿದೆ. ಸೊ ಎಲ್ಲರೂ ಕೂಡ ಕ್ವಾರಂಟೈನ್ಗೆ ಒಳಪಟ್ಟಿದ್ರು. ಯಾರು ಕೂಡ ಇತರರ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳಿಲ್ಲ. ಮುಂಬೈನಿಂದ ಬಂದಂತಹ 21 ಮಂದಿ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ತೆಲಂಗಾಣದಿಂದ ಬಂದಿರುವಂತಹ 3 ಜನರಿಗೆ ಕೊರೋನಾ ಸೋಂಕು ಇರುವಂತಹ ವಿಚಾರಗಳು ದೃಢಪಟ್ಟಿದೆ. ಅದರ ಜೊತೆಗೆ ಕೇರಳದಿಂದ ಬಂದಂತಹ ಒಬ್ಬ ವ್ಯಕ್ತಿಗೂ ಕೂಡ ಕೊರೋನಾ ಸೋಂಕು ತಗುಲಿರುವಂತಹ ವಿಚಾರವನ್ನ ನಾವು ಈ ಒಂದು ಹೆಲ್ತ್ ಬುಲೆಟಿನ್ ನಲ್ಲಿ ಗಮನಿಸಬಹುದು. ಸೊ ಎಲ್ಲ ರೋಗಿಗಳು ಯಾರಿದ್ದಾರೆ ಅಥವಾ ಸೋಂಕಿಗೆ ತುತ್ತಾದಂತಹ ಸೋಂಕಿತರನ್ನ ಈಗ ನಿಗದಿತ ಆಸ್ಪತ್ರೆ ಏನಿದೆ ಅಂದ್ರೆ ಮುಖ್ಯವಾಗಿ TMA ಆಸ್ಪತ್ರೆಯಲ್ಲಿ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗುವಂಥದ್ದು. ಸೊ ಎಲ್ಲರನ್ನು ಕೂಡ ಹಂತ ಹಂತವಾಗಿ ನಾವು ಅಲ್ಲಿಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನ ಮಾಡ್ತೇವೆ ಎನ್ನುವಂತಹ ವಿಚಾರವನ್ನ ಉಡುಪಿ DHO ಈಗಾಗಲೇ ಹೇಳಿದ್ದಾರೆ. ಡಾಕ್ಟರ್ ಸುಧೀರ್ ಚಂದ್ರ ಸೂಡಾ ಅವರು ಈ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ 25 ಮಂದಿ ಸೋಂಕಿಗೆ ತುತ್ತಾಗಿರುವಂಥದ್ದು. ಇವತ್ತು ರಾಜ್ಯದಲ್ಲಿ ಕೊರೋನಾ ಮಹಾಸ್ಫೋಟ 116 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರ. ಇದೆಲ್ಲವೂ ಕೂಡ ಕೇವಲ ಬೆಳಗ್ಗಿನ ಹೆಲ್ತ್ ಬುಲೆಟಿನ್ ನಲ್ಲಿ ಕಂಡು ಬಂದಿರುವಂತಹ ಸಂಖ್ಯೆ. ಸಂಜೆ 5 ಗಂಟೆ ಸುಮಾರಿಗೆ ಮತ್ತೊಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ. ಅದರಲ್ಲಿ ಸೋಂಕಿತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ. ಈ ಹಿನ್ನೆಲೆಯಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಒಂದು ಕಡೆಯಿಂದ ನಿಯಮಗಳು ಸಡಿಲಿಕೆ ಆಗ್ತಾ ಬರ್ತಾ ಇದ್ದ ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಸೋಂಕಿತರ ಪ್ರಮಾಣ ಕೂಡ ಅಷ್ಟೇ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳ ಪರಿಸ್ಥಿತಿ ಏನು ಎನ್ನುವಂತ ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇದೆ. ಈ ನಡುವೆ ಇವತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬೆಳಗಿನ ವೇಳೆಗೆ 25 ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಎಸ್, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಉಡುಪಿ ಪ್ರತಿನಿಧಿ ಸಂತೋಷ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂತೋಷ್. ಹಲೋ. ಎಸ್, ಉಡುಪಿಯಲ್ಲಿ ಕೊರೋನಾ ಮಹಾಸ್ಫೋಟ ಆಗಿದೆ. ಬರೋಬ್ಬರಿ 25 ಮಂದಿ ಸೋಂಕಿಗೆ ತುತ್ತಾಗಿದ್ದಾರೆ ಅನ್ನುವಂಥ ವಿಚಾರಗಳು. 15 ಮಂದಿ ಕಂದಮ್ಮಗಳು ಕೂಡ ಇದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಗಿದೆ ಅಂತ ಈಗ ಗೌತಮ್, ಈಗಾಗಲೇ ನಾವು ನೋಡಬಹುದು 25 ಮಂದಿಗೆ ಈಗಾಗಲೇ ಕೊರೋನಾ ಇವತ್ತು ಹೊಸದಾಗಿ ಏನು ಸೋಂಕು ತಗುಲಿರುವಂತದ್ದು. ಅದರಲ್ಲಿ ಏನು ಮುಂಬೈನಿಂದ ಬಂದವರಿಗೆ 21, ತೆಲಂಗಾಣದಿಂದ 3 ಮತ್ತು ಕೇರಳದಿಂದ ಬಂದ ಓರ್ವರಿಗೆ ಏನು ಸೋಂಕು ತಗುಲಿದೆ. ಇವರೆಲ್ಲರೂ ಹೊರ ಏನು ಅವರು ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಇದ್ದವರು. ಅವರಿಗೆ ಈ ಒಂದು ಸೋಂಕು ತಗುಲಿರುವುದು ಇವತ್ತು ಮಧ್ಯಾಹ್ನದ ಬುಲೆಟಿನ್ ನಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಮಾತ್ರವಲ್ಲದೆ ಇದುವರೆಗೆ ಖಾಲಿ 198 ಏನು ವರದಿಗಳು ಸ್ಯಾಂಪಲ್ಗಳು ಬಂದಿದೆ. ಈ 198 ಸ್ಯಾಂಪಲ್ಗಳ ಪೈಕಿ ಏನು 25 ಮಂದಿಗೆ ಏನು ಸೋಂಕು ತಗುಲಿರುವಂತದ್ದು. ಇನ್ನು ಸುಮಾರು 950 ಏನು ಸ್ಯಾಂಪಲ್ ಕಳಿಸಲಾಗಿತ್ತು. ಇವತ್ತು ಅಷ್ಟೇ ವರದಿ ಬಂದಿದೆ. ಇನ್ನಷ್ಟು ಏನು ಸೋಂಕು ತಗಲ್ಬಹುದು. ಮುಂದೆ ಇನ್ನಷ್ಟು ಜನರಿಗೆ ಸೋಂಕು ತಗುಲಿರುವಂತಹ ಸಾಧ್ಯತೆಗಳಿದೆ. ಆ ಹಿನ್ನೆಲೆಯಲ್ಲಿ ಇವರೆಲ್ಲ ಕ್ವಾರಂಟೈನ್ ನಲ್ಲಿ ಇದ್ದವಂತು. ಮುಂಬೈ, ಥಾನೆ ಮತ್ತು ಔರಂಗಾಬಾದ್ನ ಮೂಲದಲ್ಲಿ ಏನು 21 ಮಂದಿಗೆ ಏನು ತಗುಲಿದೆ ಅವರು ಈ ಮೂಲದವರು. ಮತ್ತು ತೆಲಂಗಾಣದಲ್ಲಿ ಬಂದವರಿಗೆ 3 ಕೂಡ ಆಗಿದೆ. ಕೇರಳದಿಂದ ಏನು ಒಬ್ರು ಬಂದಿದ್ರು, ಮಣಿಪಾಲದ ಆಸ್ಪತ್ರೆಗೆ ಅವರು ಬಂದಿದ್ರು, ಅವರಿಗೂ ಕೂಡ ಈ ಒಂದು ಏನು ಸೋಂಕು ತಗುಲಿರುವಂತದ್ದು. ಟೋಟಲ್ ಆಗಿ 987 ಸ್ಯಾಂಪಲ್ ಕಳಿಸಲಾಗಿತ್ತು. ಅದರಲ್ಲಿ 199 ಮಂದಿಯ ವರದಿ ಈಗಾಗಲೇ ಕೈ ಸೇರಿದೆ. 47 ಮಂದಿಯ ಪ್ರಕರಣ ಅಂದ್ರೆ ಇದುವರೆಗೆ ಒಟ್ಟು ಸೇರಿದ್ರೆ 47 ಪ್ರಕರಣ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ದಾಖಲಾಗಿರುವಂತದ್ದು. ಇದರಲ್ಲಿ ಓರ್ವರು ಈಗಾಗಲೇ ಮೃತಪಟ್ಟಿರುವಂತ ಹೃದಯಾಘಾತದಿಂದ ಅವರು ಮೃತಪಟ್ಟಿರುವಂತದ್ದು. ಇವರಿಗೆ 3 ಮಂದಿ ಕೂಡ ಸೋಂಕಿತರು ಏನು ಗುಣಮುಖವಾಗಿ ಹೋಗಿದ್ದಾರೆ. ಇವತ್ತು ಅತಿ ಹೆಚ್ಚು ಅಂತ ಹೇಳ್ಬೋದು ಉಡುಪಿ ಜಿಲ್ಲೆಗೆ ಕೊರೋನಾ ಮಹಾಸ್ಫೋಟ ಆಗಿದೆ. ಒಟ್ಟು 25 ಪ್ರಕರಣಗಳು ದಾಖಲಾಗಿರುವಂತದ್ದು. ಜಿಲ್ಲಾಧಿಕಾರಿ ಅವರು
ಒಟ್ಟು 27 ಪ್ರಕರಣಗಳು ದಾಖಲಾಗಿವೆ ಅಂತ ಹೇಳಿದ್ದಾರೆ. ಅಂದ್ರೆ ಉಡುಪಿ ಜಿಲ್ಲೆಯಿಂದ ಉತ್ತರ ಕನ್ನಡಕ್ಕೆ ಹೋದಂತಹವರು ಇಬ್ಬರಿಗೆ ಆ ಕೊರೋನಾ ಪಾಸಿಟಿವ್ ಪ್ರಕರಣ ಬಂದಿದೆ. ಅದನ್ನು ಸೇರಿಸಿ ಇವತ್ತು 27 ಆಗಿದೆ ಅಂತ ಮಾಹಿತಿಯನ್ನ ಕೂಡ ಜಿಲ್ಲಾಧಿಕಾರಿಗಳವರು ನೀಡಿರುವಂತದ್ದು. ಗೌತಮ್, ಎಸ್, ಅಂದ್ರೆ ಮುಖ್ಯವಾಗಿ ಈಗ ವಿದೇಶದಿಂದ ಬಂದಿರುವಂತವರ ವಿಚಾರವನ್ನ ಗಮನಿಸಿದ್ರೆ ಸಂತೋಷ್, ಅಂದ್ರೆ ಏನು ಮೇ 12ರಂದು ಒಂದು ವಿಮಾನ ಬಂದಿತ್ತು ದುಬೈನಿಂದ, ಮೇ 18ರಂದು ಮತ್ತೊಂದು ವಿಮಾನ ಬಂದಿತ್ತು. ಎರಡು ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಪ್ರಯಾಣಿಕರು ಕೂಡ ಇದ್ರು ಅನ್ನುವಂತ ವಿಚಾರಗಳು. ಸೊ ಅವರೆಲ್ಲರ ರಿಪೋರ್ಟ್ ಈಗ ಬಂದಿದ್ರೆ ಯಾವ ರೀತಿ ಅದರ ವಿಚಾರಗಳಿದೆ ಅನ್ನುವಂಥದ್ದು, ಈ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಇದೆಯಾ ಅಂತ ಸಂತೋಷ್? ಈಗ ಗೌತಮ್, ಅದೇ ಈಗ ಮಸ್ಕತ್ನಿಂದ ನಿನ್ನೆ ಕೂಡ ಒಂದು ಫ್ಲೈಟ್ ಕೂಡ ಬಂದಿತ್ತು. ಉಡುಪಿ ಜಿಲ್ಲೆಯ ಸುಮಾರು 90ಕ್ಕೂ ಹೆಚ್ಚು ಮಂದಿ ಇದ್ದಾರೆ ಎನ್ನುವಂತ ಮಾಹಿತಿ ಇತ್ತು. ಅವರದ್ದೆಲ್ಲ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡು ಕಳಿಸಲಾಗಿದೆ. ಆದ್ರೆ ಈಗ ನಾನು ಹೇಳ್ತಾ ಇರುವಂತದ್ದು ಈಗಾಗಲೇ ಮುಂಬೈನಿಂದ ಬಂದಿರುವವರು ಮತ್ತು ಹೊರ ದೇಶದಿಂದ ಬಂದವರದ್ದು ಸ್ಯಾಂಪಲ್ಗಳು ಬಾಕಿ ಇದೆ, ಇನ್ನೂ ಕೂಡ ಬರ್ಲಿಕ್ಕೆ ಬಾಕಿ ಇದೆ. ಇವತ್ತು ಬಂದದ್ದು ಕೇವಲ 199ರ ಪೈಕಿ ಇವತ್ತು 21 ಇದಾಗಿದೆ. ಇನ್ನು ನನ್ನ ಪ್ರಕಾರ ಒಂದು 750ರಿಂದ 800 ಏನು ವರದಿಗಳು ಬರ್ಲಿಕ್ಕೆ ಬಾಕಿ ಇದೆ. ಸೊ ಇನ್ನಷ್ಟು ಪ್ರಕರಣಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಗೌತಮ್, ಓಕೆ, ಇನ್ನು ಇವತ್ತು ಪಾಸಿಟಿವ್ ಬಂದಿರುವಂತವರು ಅಂದ್ರೆ ಇದರಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಥವಾ ಎಲ್ಲರೂ ಕೂಡ ಪ್ರತ್ಯೇಕವಾಗಿ, ಅಂದ್ರೆ ಮುಖ್ಯವಾಗಿ ಇಲ್ಲಿ 15 ಮಕ್ಕಳಿಗೆ ಬಂದಿದೆ ಅಂತ ಹೇಳಿದ್ರೆ ಅದು ಬಹುಶಃ ಕುಟುಂಬದ ಮಂದಿ ಸೋಂಕಿಗೆ ತುತ್ತಾಗಿರಬಹುದು ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗುವಂಥದ್ದು. ಸೊ ಆರೋಗ್ಯ ಇಲಾಖೆಯಿಂದ ಏನಾದರೂ ಸ್ಪಷ್ಟವಾದ ಮಾಹಿತಿಗಳು ಈವರೆಗೆ ಲಭಿಸಿದ್ಯಾ ಅಂತ? ಕೇಸ್ ಹಿಸ್ಟ್ರಿ ಬಗ್ಗೆ ಇನ್ನಷ್ಟು ಸರಿಯಾದ ಮಾಹಿತಿ ಇಲ್ಲ. ಆದ್ರೆ ಜಿಲ್ಲೆಯಲ್ಲಿ ಒಟ್ಟು 15 ಮಕ್ಕಳು ಮತ್ತು 6 ಪುರುಷರು ಮತ್ತು ಮಹಿಳೆಯರು 4 ಈ ಒಂದು ಇಷ್ಟು ಮಂದಿಗೆ ಸೋಂಕು ತಗುಲಿದ್ರು. ಅಂದ್ರೆ ಮಕ್ಕಳು ಅಂತ ಹೇಳಿದ್ರೆ ಒಂದೇ ಮನೆಯ ಇರುವಂತವ್ರು ಜಾಸ್ತಿ ಇರ್ತಾರೆ. ಅಂದ್ರೆ ಒಂದೇ ಮನೆಯಲ್ಲಿ ಇಬ್ಬರಿಗೆ 3 ಗಂಡ ಹೆಂಡತಿ ಮಕ್ಕಳಿಗೆ ಏನು ಈ ಸೋಂಕು ತಗುಲಿರುವಂತದ್ದು ಸ್ಪಷ್ಟವಾಗ್ತದೆ. ಗೌತಮ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 25 ಪಾಸಿಟಿವ್ ಪ್ರಕರಣಗಳು ಈಗ ಬೆಳಗ್ಗಿನ ವೇಳೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಇದರಲ್ಲಿ ಪೇಷಂಟ್ ನಂಬರ್ 1522 7 ವರ್ಷದ ಹೆಣ್ಣು ಮಗು ಸೋಂಕಿಗೆ ತುತ್ತಾಗಿದೆ. ಇನ್ನು ಪೇಷಂಟ್ ನಂಬರ್ 1523 32 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿರುವಂಥದ್ದು. ಪೇಷಂಟ್ ನಂಬರ್ 1524 51 ವರ್ಷದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದಾರೆ. ಪೇಷಂಟ್ ನಂಬರ್ 1525 10 ವರ್ಷದ ಮಗು ಇಲ್ಲಿ ಸೋಂಕಿಗೆ ಗಂಡು ಮಗು ಸೋಂಕಿಗೆ ತುತ್ತಾಗಿರುವಂಥದ್ದು. ಇನ್ನು ಪೇಷಂಟ್ ನಂಬರ್ 1526 6 ವರ್ಷದ ಗಂಡು ಮಗು ಸೋಂಕಿಗೆ ತುತ್ತಾಗಿದೆ. 1527 33 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿದ್ದಾರೆ. 1528 3 ವರ್ಷದ ಹೆಣ್ಣು ಮಗು ಮತ್ತೊಂದು ಸೋಂಕಿಗೆ ತುತ್ತಾಗಿರುವಂಥದ್ದು. ಪೇಷಂಟ್ ನಂಬರ್ 1529 5 ವರ್ಷದ ಹೆಣ್ಣು ಮಗು ಸೋಂಕಿಗೆ ತುತ್ತಾಗಿದೆ. 1530 35 ವರ್ಷದ ಮಹಿಳೆ ಅಂದರೆ ಸೋಂಕಿಗೆ ತುತ್ತಾಗಿರುವಂಥದ್ದು. ಇನ್ನು ಪೇಷಂಟ್ ನಂಬರ್ 1533 24 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿದ್ದಾರೆ. ಅದೇ ರೀತಿ 1532 26 ವರ್ಷದ ಮಹಿಳೆ ಸೋಂಕಿಗೆ ತುತ್ತಾಗಿರುವಂಥದ್ದು. ಇನ್ನು ಪೇಷಂಟ್ ನಂಬರ್ 1534 21 ವರ್ಷದ ಪುರುಷ. ಪೇಷಂಟ್ ನಂಬರ್ 1535 60 ವರ್ಷದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದಾರೆ. 1536 ಪೇಷಂಟ್ ನಂಬರ್ 9 ವರ್ಷದ ಗಂಡು ಮಗು. ಪೇಷಂಟ್ ನಂಬರ್ 1537 1 ವರ್ಷದ ಹೆಣ್ಣು ಮಗು ಇಲ್ಲಿ ಸೋಂಕಿಗೆ ತುತ್ತಾಗಿದೆ ಎನ್ನುವಂತಹ ವಿಚಾರವನ್ನು ನಾವು ನೋಡಬಹುದು. ಅದೇ ರೀತಿ ಪೇಷಂಟ್ ನಂಬರ್ 1538 2 ವರ್ಷದ ಗಂಡು ಮಗು ಮತ್ತೊಂದು ಸೋಂಕಿಗೆ ತುತ್ತಾಗಿರುವಂಥದ್ದು. ಸೊ ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲಿ 25 ಪ್ರಕರಣಗಳು ಬೆಳಕಿಗೆ ಬಂದಿದೆ ಅನ್ನುವಂತಹ ವಿಚಾರವನ್ನು ನಾವು ನೋಡಬಹುದು. ಸುಮಾರು 199 ಜನರ ವರದಿ ಇವತ್ತು ನಮಗೆ ರಿಸೀವ್ ಆಗಿದ್ದು, ಅದರಲ್ಲಿ 27 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. ಈ 27 ಪ್ರಕರಣಗಳು ಸಹ ಹೊರ ರಾಜ್ಯದಿಂದ ಬಂದಂಥ ಪ್ರಕರಣಗಳಾಗಿದೆ. ಅದರಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಬಂದಂತಹ 23 ಜನರಲ್ಲಿ ಕೋವಿಡ್ ಪಾಸಿಟಿವ್ ಕಂಡು ಬಂದಿದೆ. ತೆಲಂಗಾಣ ರಾಜ್ಯದಿಂದ ಬಂದಂತಹ 3 ಜನರಲ್ಲಿ ಪಾಸಿಟಿವ್ ಕಂಡು ಬಂದಿದೆ. ಕೇರಳದಿಂದ KMCಗೆ ಚಿಕಿತ್ಸೆಯಾಗಿ ಬಂದಂಥ ಒಬ್ಬರಲ್ಲಿ ಪ್ರಕರಣ ಪಾಸಿಟಿವ್ ಕಂಡು ಬಂದಿದೆ. ಇವುಗಳ ವಿವರವನ್ನು ನಾನು ಕೊಡಬೇಕು ಅಂದರೆ, ಗಂಡಸರಲ್ಲಿ 6 ಜನರಿಗೆ ಪಾಸಿಟಿವ್ ಬಂದಿದೆ, ಹೆಂಗಸರಲ್ಲಿ 5 ಜನರಿಗೆ ಪಾಸಿಟಿವ್ ಬಂದಿದೆ ಮತ್ತು ಮಕ್ಕಳಲ್ಲಿ ಮೇಜರ್ ಆಗಿ 16 ಜನರಲ್ಲಿ ಬಂದಿದೆ. ನಾವು ಯಾಕೆಂದರೆ ಮಕ್ಕಳನ್ನು ವಲ್ನರಬಲ್ ಗ್ರೂಪ್ ಅಂತ ಅವರನ್ನ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ 16 ಜನರಲ್ಲಿ ಪಾಸಿಟಿವ್ ಬಂದಂಥ ಕಂಡು ಬಂದಿದೆ. ಹಾಗಾಗಿ ಅವರೆಲ್ಲರೂ ಸಹ ಕ್ವಾರಂಟೈನ್ನಲ್ಲಿರುವಂಥವರು. ಒಬ್ಬರು ಮಾತ್ರ ಕೇರಳದಿಂದ ಬಂದಂಥವ್ರು ಮಾತ್ರ ಅವರು KMCಯಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಬಂದಿದ್ದಾರೆ, ಅವರು ಅಲ್ಲಿ ಐಸೋಲೇಷನಲ್ಲಿದ್ದಾರೆ. ಉಳಿದಂಥ ಎಲ್ಲರೂ ಸಹ ನಮ್ಮ ಕ್ವಾರಂಟೈನ್ ಸೆಂಟ್ರಲ್ಲಿರುವಂಥವ್ರು. ಅವರೆಲ್ಲರನ್ನೂ ಸಹ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರಿಸಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.
ಕೃಷ್ಣನಗರಿ ಉಡುಪಿಯಲ್ಲಿ ಒಂದೇ ದಿನ ಬರೋಬ್ಬರಿ 27 ಮಂದಿಗೆ ಸೋಂಕು ದೃಢಪಟ್ಟಿರುವಂಥದ್ದು. ಅಂದರೆ 25 ಮಂದಿ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟವರು, ಹೀಗಾಗಿ ಅವರನ್ನು ಉಡುಪಿ ಜಿಲ್ಲೆಯ ವಿಭಾಗಕ್ಕೆ ಸೇರಿಸಲಾಗಿದೆ. ಇನ್ನು ಉಳಿದ 2 ಬೆಳಗಾವಿ ಮೂಲದ ಸೋಂಕಿತರು ಎನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಕೊಡಲಾಗಿದೆ. ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಕೂಡ ಹೇಳಿರುವಂತಹ ವಿಚಾರವನ್ನು ನಾವು ಗಮನಿಸಿದ್ವಿ. ಒಟ್ಟು 199 ಮಂದಿಯ ವರದಿ ಜಿಲ್ಲಾಡಳಿತದ ಕೈ ಸೇರಿದೆ. ಈ ಪೈಕಿ 27 ಮಂದಿಗೆ ಕೊರೋನಾ ಸೋಂಕು ಇರುವಂತಹ ವಿಚಾರ ಖಚಿತವಾಗಿದೆ. ಇನ್ನು ಕೊರೋನಾ ಪೀಡಿತರೆಲ್ಲರೂ ಕೂಡ ಹೊರ ರಾಜ್ಯಗಳಿಂದ ಬಂದವರೇ ಆಗಿರುವಂಥದ್ದು. ಮಹಾರಾಷ್ಟ್ರದಿಂದ ಬಂದಿರುವಂತಹ ಬರೋಬ್ಬರಿ 23 ಮಂದಿಗೆ ಸೋಂಕು ತಗುಲಿರುವಂತಹ ವಿಚಾರ ಖಚಿತಗೊಂಡಿದೆ. ಇನ್ನು ತೆಲಂಗಾಣದಿಂದ ಬಂದಿದ್ದ 3 ಮಂದಿ ಹಾಗೂ ಕೇರಳದಿಂದ ಕೆಎಂಸಿಗೆ ಚಿಕಿತ್ಸೆಗೋಸ್ಕರ ಬಂದಿದ್ದಂತಹ ವ್ಯಕ್ತಿಗೆ ಸೋಂಕು ತಗುಲಿರುವಂತಹ ವಿಚಾರಗಳು ಕೂಡ ಈಗ ಬಹಿರಂಗಗೊಂಡಿರುವಂಥದ್ದು. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಬರೋಬ್ಬರಿ 15 ಮಂದಿ ಮಕ್ಕಳು ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು 6 ಮಂದಿ ಗಂಡಸರು ಹಾಗೂ 5 ಮಂದಿ ಹೆಂಗಸರು ಮಹಾಮಾರಿಗೆ ತುತ್ತಾಗಿದ್ದಾರೆ. ಇನ್ನು ಎಲ್ಲರೂ ಕೂಡ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದು ಇದೀಗ ಅವರನ್ನು ನಿಗದಿತ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ.